ಉಡುಪಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಉಡುಪಿಯ ಪ್ರಧಾನ ಅಂಚೆ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಉದ್ಯೋಗ ಸೃಷ್ಟಿಸದೆ ದೇಶದ ಯುವಕರನ್ನ ವಂಚಿಸುತ್ತಿರುವ ಕೇಂದ್ರದ ವಿರುದ್ಧ ಘೋಷಣೆ ಕೂಗಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಉಮೇಶ್ ಬೋರೇಗೌಡ, ವರ್ಷಕ್ಕೆ 2 ಕೋಟಿ ಉದ್ಯೋಗದ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಕನಿಷ್ಠ 10% ಉದ್ಯೋಗ ಸೃಷ್ಟಿಸದೆ ದೇಶದ ಯುವಕರನ್ನ ವಂಚಿಸುತ್ತಿದೆ. ಈ ಹಿಂದೆ ಯುಪಿಎ ಸರ್ಕಾರವನ್ನ ಟೀಕಿಸುತ್ತಿದ್ದ ಬಿಜೆಪಿಗರು ಇದೀಗ ಯಾಕೆ ಮೌನಿಯಾಗಿದ್ದಾರೆ? ಇದೇ ರೀತಿಯಲ್ಲಿ ದೇಶದ ಯುವಕರೇ ಮೋದಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಎಂದು ಎಚ್ಚರಿಸಿದರು. ಕಾಂಗ್ರೆಸ್ ಪಕ್ಷ 10 ವರ್ಷ ಯುಪಿಎ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿತ್ತು. ಇವತ್ತು ನರೇಂದ್ರ ಮೋದಿ ಅವರು ಒಂದೇ ಒಂದು ಹೊಸ ಕಾರ್ಯಕ್ರಮ ಕೊಡ್ಲಿಕ್ಕಾಗಿಲ್ಲ ಅವ್ರ ಕೈಲಿ. ಕೇವಲ ಹೆಸರು ಬದಲಾವಣೆ ಮಾಡೋ ಮುಖಾಂತರ ಅವರು ನಿರ್ಮಲ ಭಾರತ್ ಸ್ವಚ್ಛ ಭಾರತ್ ಮಾಡ್ತಾರೆ, ಮತ್ತೊಂದು ಹೆಸರಿಡೋದು. ಈ ಹೆಸರು ಬದಲಾವಣೆ ಮಾಡೋ ಮುಖಾಂತರನೇ ಸಮಯ ಕಳೀತಾ ಇದ್ದಾರೆ. ನಮ್ಮ ಪುಣ್ಯ, ನಮ್ಮ ಆರ್.ಟಿ.ಐ ಅಥವಾ ಇನ್ಯಾವುದೋ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಆಧಾರ ಇವುಗಳಿಗೆಲ್ಲ ಒಳ್ಳೆ ಮತ್ತೆ ರೀನೇಮ್ ಮಾಡಲಿಲ್ಲ ಅನ್ನೋದೊಂದೇ ನಮ್ಮ ಪುಣ್ಯ. ಹೀಗಾಗಿ ಕೇವಲ ಹೆಸರು ಬದಲಾವಣೆ ಮಾಡೋ ಮುಖಾಂತರ, ಕೇವಲ ನಮ್ಮ ಮಾತಿನ ಮುಖಾಂತರ ಜನಗಳನ್ನ ಸೆಳೆಯುವಂತ ಕಾರ್ಯಕ್ರಮ ಬಿಡಿ. ಯುವಕರು 1 ಬಾರಿ 2 ಬಾರಿ 3 ಬಾರಿ ನಿಮಗೆ ನೋಡ್ತಾರೆ. ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿಶ್ವಾಸ ಮೀನ್, ವಿಘ್ನೇಶ್ ಕಿಣಿ, ನಾಗೇಶ್ ಉದ್ಯಾವರ, ಕೀರ್ತಿ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು.